ಚುನಾವಣೆ ಏನು ಸುಲಭವಾದ ಚುನಾವಣೆ ಅಲ್ಲ, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ಚುನಾವಣೆಯನ್ನು ನಾವು ಖಂಡಿತವಾಗಿಯೂ ಭಾಳ ಗಂಭೀರವಾಗಿ ತೆಗೆದುಕೊಂಡೇ ಮಾಡಬೇಕೇ ಹೊರತು ಈ ಚುನಾವಣೆ ಬಗ್ಗೆ ನಾವು ಲಘುವಾಗಿ ತಗೊಳ್ಬಾರ್ದು. ಇವತ್ತು ನಮ್ಮ ಅಸ್ತಿತ್ವ ಮತ್ತು ನಮ್ಮ ಬೆಳವಣಿಗೆ ಎರಡೂ ಇದೆ ಇದರಲ್ಲಿ. ಇನ್ನು ಈ ಚುನಾವಣೆ ಆಗೋದು 21ನೇ ತಾರೀಕು, ಇನ್ನು ಕೇವಲ 11 ದಿವಸ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಜಾತಿ ಧರ್ಮ ಭಾಷೆ ಇಲ್ಲ. ಇಲ್ಲಿ ಎಡಪಂಥೀಯ ವಿಚಾರಗಳು ಇಟ್ಕೊಂಡಿರ್ತಕ್ಕಂಥ ಜನನೂ ಇರ್ತಾರೆ, ಸಮಾಜವಾದ ಚಿಂತನೆ ಇರುವಂಥವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಾರೆ, ಸಾಂಪ್ರದಾಯವಾಗಿ ಚಿಂತನೆ ಮಾಡೋರು ಕಾಂಗ್ರೆಸ್ ಅಲ್ಲಿ ಇರ್ತಾರೆ. ಎಲ್ಲ ರೀತಿಯ ಜನರು ಸೇರುವಂಥದ್ದೇ ಕಾಂಗ್ರೆಸ್. ಇಲ್ಲಿ ಪುತ್ತೂರಲ್ಲಿ ನಮ್ಮ MLA ಕೂಡ ಇದ್ದಾರೆ. ಅದರಿಂದ MLA ಇರೋದ್ರಿಂದ ಇನ್ನೂ ಹೆಚ್ಚು ಇಲ್ಲಿ ಜವಾಬ್ದಾರಿ ಜಾಸ್ತಿ ಇದೆ. ಇಲ್ಲಿ ಗೆದ್ದಿದ್ದೀರಾ ಹೋದ ಸಲ ಗೆಲ್ಲುವ ಕಾರಣಗಳು ಬೇರೆ ಬೇರೆ ಇದೆ. ಮುಂದಿನ ಚುನಾವಣೆ ಸ್ವಂತ ಬಲದಲ್ಲಿ ನಾವು ಗೆಲ್ಲಬೇಕು. ಬೇರೆ ಒಂದು ಕಾರಣಗಳಿಂದ ಗೆದ್ದಂತ ಆಗಬಾರ್ದು. ಕಾಂಗ್ರೆಸ್ ಇವತ್ತು ಈ ಸಭೆಯ ವಿಷಯದ ಬಗ್ಗೆ ಬಹಳ ಚೆನ್ನಾಗಿ ಎಲ್ಲ ವಿಷಯಗಳನ್ನು ಪ್ರಾಸ್ತಾವಿಕವಾಗಿ ನಮ್ಮ ಮಂಜುನಾಥ್ ಭಂಡಾರಿ ಅವರು ಹೇಳಿದ್ದಾರೆ. ನಮ್ಮ ಅಭ್ಯರ್ಥಿ ಬಗ್ಗೆ, ಅವರ ಹಿನ್ನೆಲೆ, ಅವರ ಒಂದು ಕಾರ್ಯ ಸಾಧನೆಗಳು, ಅವರ ನಡವಳಿಕೆ ಅದೆಲ್ಲವನ್ನು ಕೂಡ ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅತ್ಯಂತ ಒಬ್ಬ ಒಳ್ಳೆಯ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷ ಈ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಿಲ್ಲಿಸಿದೆ ಅಂತ ಹೇಳೋದಕ್ಕೆ ನಾವು ಯಾರೂ ಕೂಡ ಹಿಂದೆ ಮುಂದೆ ನೋಡಬೇಕಾಗಿಲ್ಲ. ಯಾಕಂದರೆ ನಮ್ಮ ಅಭ್ಯರ್ಥಿ ಆ ಥರ ಒಂದು ಅತ್ಯಂತ ಒಳ್ಳೆಯ ಹಿನ್ನೆಲೆ ಅನುಭವ ಇರುವಂಥ ಅಭ್ಯರ್ಥಿ. ಆದ್ದರಿಂದ ನಾನು ಪ್ರಥಮವಾಗಿ ನಮ್ಮ KPCC ಅವರಿಗೆ, ವರಿಷ್ಠರಿಗೆ, ನಮ್ಮ ರಾಜು ಪೂಜಾರಿ ಅವರನ್ನು ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಮಾಡಿದ್ದಕ್ಕೆ ನಮ್ಮ KPCC ವರಿಷ್ಠರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಪಕ್ಷದಲ್ಲಿ ಅನೇಕ ಬಾರಿ ನಾವು ಈ ರೀತಿಯಾದಂಥ ಟಿಕೆಟ್ ಕೊಡುವಂಥ ಸಂದರ್ಭ ಬಂದಾಗ ನಾವು ಬೇರೆ ಬೇರೆ ಕಾರಣಗಳನ್ನು, ಬೇರೆ ಬೇರೆ ಅಂಶಗಳನ್ನು ನಾವು ನೋಡ್ತೀವಿ. ಅದೇ ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ, ಪಕ್ಷದ ಗ್ರಾಸ್ ರೂಟ್ ಲೆವೆಲಿಂದ ಯಾರು ದುಡಿದಿದ್ದಾರೆ ಮತ್ತು ಏನು ಅವರ ಕೊಡುಗೆ, ಸೇವೆ, ಅದನ್ನು ಒಂದೊಂದು ಸಲ ನಾವು ಗಮನಿಸೋದಿಲ್ಲ. ಬೇರೆ ಬೇರೆ ನಮ್ಮ ಯಾರೋ ಒಬ್ಬರು ಲೀಡ್ರು, ಅವರ ಅನುಯಾಯಿ, ಅವರ ಫಾಲೋವರು ಅಥವಾ ಬೇರೆ ಬೇರೆ ಕಾರಣಗಳೆಲ್ಲ ಚುನಾವಣೆ ಟಿಕೆಟ್ ಕೊಡುವ ಸಂದರ್ಭದಲ್ಲಿ ಬಂದುಬಿಡ್ತದೆ. ಅದನ್ನೆಲ್ಲವನ್ನು ಕೂಡ ಒಂದು ಕಡೆ ಇಟ್ಟು, ಇಲ್ಲ ನಾವು, ಯಾಕಂದರೆ ಈ ಚುನಾವಣೆ ಏನು ಸುಲಭವಾದ ಚುನಾವಣೆ ಅಲ್ಲ, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಯಾಕೆಂದರೆ ಇಲ್ಲಿ ನಾವು ಮತಗಳನ್ನು ನೋಡಿದಾಗ ಯಾರಿಗೆ ಎಷ್ಟು ಮತಗಳಿದೆ, ಯಾವ ಪಕ್ಷಕ್ಕೆ ಎಷ್ಟು ಬೆಂಬಲ ಇದೆ ಅಂತ ಮೊದಲೇ ನಮ್ಗೆ ಗೊತ್ತಾಗ್ತದೆ. ಸ್ವಲ್ಪ ಮಟ್ಟಿಗೆ ನಾವು ಲೆಕ್ಕಾಚಾರ ಮಾಡ್ಬೋದು. ಆದರೆ ಚುನಾವಣೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಚುನಾವಣೆ ಮಾಡಬೇಕು. ಗೆಲುವು ಸೋಲು ಅದು ಇನ್ನೊಂದು ಕಡೆ. ಆದರೆ ಚುನಾವಣೆ ಎದುರಿಸ್ತಕ್ಕಂಥದ್ದು, ಮತ್ತು ನಾವೊಂದು ರಾಷ್ಟ್ರೀಯ ಪಕ್ಷ, ಇವತ್ತು ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ. ಆದ್ದರಿಂದ ಈ ಚುನಾವಣೆಯನ್ನು ನಾವು ಖಂಡಿತವಾಗಿಯೂ ಭಾಳ ಗಂಭೀರವಾಗಿ ತೆಗೆದುಕೊಂಡೇ ಮಾಡಬೇಕೇ ಹೊರತು ಈ ಚುನಾವಣೆ ಬಗ್ಗೆ ನಾವು ಲಘುವಾಗಿ ತಗೊಳ್ಬಾರ್ದು, ಭಾಳ ಗಂಭೀರವಾಗಿ ತಗೊಳ್ಬೇಕು. ಆ ಕಾರಣದಿಂದಲೇ ಇವತ್ತು ಎಲ್ಲ ಕ್ಷೇತ್ರಕ್ಕೆ ನಮ್ಮ ಅಭ್ಯರ್ಥಿಗಳು ಭೇಟಿ ಕೊಡ್ತಾ ಇದ್ದಾರೆ. ಈ ರಾಜು ಪೂಜಾರಿಯವರು ಮತ್ತು ಅವ್ರ ಜೊತೆಯಲ್ಲಿ ಎಲ್ಲ ನಮ್ಮ ವರಿಷ್ಠರು. ಈಗಾಗಲೇ ಬಹುಶಃ ಉಡುಪಿ ಕ್ಷೇತ್ರ ಜಿಲ್ಲೆಯಲ್ಲಿ ಎಲ್ಲ ಕಡೆ ಭೇಟಿ ಆಯಿತು ಅಲ್ಲ ರಾಜು ಅವರೇ? ಎಲ್ಲ ಕ್ಷೇತ್ರಕ್ಕೆ ಭೇಟಿಯಾಗಿದ್ದಾರೆ. ನಿನ್ನೆ ಸುಮಾರು 3-4 ಕ್ಷೇತ್ರ ಮಂಗಳೂರು ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಇವತ್ತು 3 ಜಿಲ್ಲೆಗೆ 3 ಕ್ಷೇತ್ರಗಳಾಗ್ತಾ ಉಂಟು. ಬಹುಶಃ ಒಂದು ಮಾತ್ರ ಉಳಿತದೆ. ಆದ್ದರಿಂದ ಇದು ಅಂದರೆ ನಾವು ಈ ಒಂದು ಎಲೆಕ್ಷನನ್ನು ಭಾಳ ಸೀರಿಯಸ್ ಆಗಿ ತಗೊಂಡಿದ್ದೀವಿ ಮತ್ತು ಇದನ್ನು ನಾವು ಯಶಸ್ವಿಯಾಗಿ ನಡೆಸಬೇಕು. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವು ಇದರಲ್ಲಿ ಭಾಗವಹಿಸಬೇಕು. ಯಾಕಂದರೆ ಇದು ನಮ್ಮ ಒಂದು ಕಡೆ ಮರ್ಯಾದೆ ಪ್ರಶ್ನೆ, ಇನ್ನೊಂದು ಕಡೆ ಪಕ್ಷವನ್ನು ಉಳಿಸ್ಕೊಳ್ಳುವಂಥ ಕೆಲಸ ನಾವು ಅದಕ್ಕೆ ಹೋರಾಟ ಮಾಡಬೇಕು. ನಾವು ಸುಮ್ಮನೆ ಕೂತ್ಕೊಂಡು ಟೀಕೆ ಟಿಪ್ಪಣಿಗಳು ಮಾಡೋದ್ರಲ್ಲಿ ಯಾವ ಅರ್ಥ ಇಲ್ಲ. ಅಭ್ಯರ್ಥಿ ಆಗೋವರೆಗೂ ಒಂದು ಚರ್ಚೆ ಇರ್ತದೆ ಯಾವಾಗಲೂ. ಅಭ್ಯರ್ಥಿ ಆದಮೇಲೆ ನಾವು ಅವ್ರನ್ನ ಗೆಲ್ಲಿಸುವಂಥ ಕೆಲಸ ಮಾಡಬೇಕು. ಇವತ್ತು ರಮನಾಥ್ ರೈ ಅವ್ರ ಮನಸ್ಸಲ್ಲೂ ಕೂಡ ಇನ್ನೊಂದು ಅಭ್ಯರ್ಥಿ ಇತ್ತು, ಐವನ್ ಡಿಸೋಜ ಅವ್ರ ಮನಸ್ಸಲ್ಲೂ ಕೂಡ ಇನ್ನೊಂದು ಅಭ್ಯರ್ಥಿ ಇತ್ತು. ಬೇರೆ ಲೀಡರ್ಸಲ್ಲಿ ಬೇರೆ ಬೇರೆ ಮನಸ್ಸಲ್ಲಿ ಬೇರೆ ಬೇರೆ ಅಭ್ಯರ್ಥಿಗಳು. ಆದರೆ ಇವತ್ತು ಎಲೆಕ್ಷನ್ ಬಂದಿದೆ, ಆದ್ದರಿಂದ ಎಲ್ಲರೂ ಕೂಡ ವೇದಿಕೆಗೆ ಒಗ್ಗಟ್ಟಾಗಿ ಬಂದಿದ್ದಾರೆ. ರಮನಾಥ್ ರೈ ಅವರು ಬಂದಿದ್ದಾರೆ, ಐವನ್ ಅವರು ಬಂದಿದ್ದಾರೆ, ಹರೀಶ್ ಅವರು ಬಂದಿದ್ದಾರೆ, ಮಂಜುನಾಥ್ ಭಂಡಾರಿ ಬಂದು ನಾವೆಲ್ಲ ಬಂದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಪಕ್ಷ ಮುಖ್ಯ, ಪಕ್ಷವನ್ನು ಬೆಳೆಸುವಂಥದ್ದು. ಇವತ್ತು ನಮ್ಮ ಹೋರಾಟ, ನಮ್ಮ ಎದುರಾಳಿ ಅವರು ಕೂಡ ಭಾಳ ಲೆಕ್ಕಾಚಾರ ಮಾಡಿ ಚುನಾವಣೆ ಮಾಡ್ತಾರೆ. ಆದರೆ ನಾವು ಇವತ್ತು ನಮ್ಮ ಅಸ್ತಿತ್ವ ಮತ್ತು ನಮ್ಮ ಬೆಳವಣಿಗೆ ಎರಡೂ ಇದೆ ಇದರಲ್ಲಿ. ಒಂದು, ನಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕು. ಅಂದರೆ ನಮ್ಮಲ್ಲಿರುವಂಥ ಎಷ್ಟು ಕಾಂಗ್ರೆಸ್ ಪರ ಇರುವಂಥ ವೋಟ್ಸ್ ಅದೆಲ್ಲವನ್ನು ಕೂಡ ನಾವು ಉಳಿಸ್ಕೋಬೇಕು.
ಯಾವುದು ಕೂಡ ಮಿಸ್ ಆಗಬಾರ್ದು. ಅದು ನಮ್ಮ ಮೊದಲನೇ ಆದ್ಯತೆ. ಅದು ಎಷ್ಟೇ ಆಗಿರಲಿ, ಈ ಕ್ಷೇತ್ರದಲ್ಲಿ ಅದು ಎಷ್ಟೇ ಇರಲಿ, 150 ಇರಲಿ, 200 ಇರಲಿ, ಎಷ್ಟೇ ಇರಲಿ, ಆ ಓಟ್ಗಳನ್ನು ನಾವು ಯಾವುದೇ ಕಾರಣಕ್ಕೂ ನಮ್ಮ ಪಂಚಾಯತಿ ಸದಸ್ಯರುಗಳು, ನೀವುಗಳೇನು ಬಂದಿದ್ದೀರಾ, ನೀವುಗಳು ಮತ್ತು ಕೆಲವು ಜನ ಬಂದಿರೋಕ್ಕಿಲ್ಲ, ಅವರೆಲ್ಲರನ್ನು ಕೂಡ ಸೇರಿಸಿ ಒಂದು ಓಟು ಕೂಡ ನಮ್ಮ ಇರುವಂಥ ಒಂದು ಓಟನ್ನು ಕೂಡ ಕಳ್ಕೊಳ್ತಕ್ಕಂಥದ್ದಕ್ಕೆ ಆಗಬಾರ್ದು. ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸ ಆಗಬೇಕು. ನಮ್ಮ ಪ್ರಥಮ ಆದ್ಯತೆ. ಆ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋ ಜೊತೆಯಲ್ಲಿ ಇನ್ನು ವೃದ್ಧಿನೂ ಆಗಬೇಕಲ್ಲ, ಇಂಪ್ರೂವ್ ಮಾಡ್ಕೋಬೇಕು. ಅದಕ್ಕೆ ನಾವು ಹೆಚ್ಚು ಶ್ರಮವನ್ನು ಪಡಬೇಕು. ಆ ಶ್ರಮದಲ್ಲಿ ನಮ್ಮ ಸ್ಥಳೀಯ ಮುಖಂಡರುಗಳೆಲ್ಲರೂ, ನೀವೆಲ್ಲರೂ ಅದರಲ್ಲಿ ಭಾಗವಹಿಸಬೇಕು, ಇನ್ವಾಲ್ವ್ ಆಗಬೇಕು. DCC ಇರ್ಬೋದು, ಬ್ಲಾಕ್ ಇರ್ಬೋದು, ಫ್ರಂಟಲ್ ಇರ್ಬೋದು, ಇನ್ನೊಂದು ಇರ್ಬೋದು, ಯಾವುದೇ ಇರ್ಬೋದು, ಆದರೆ ಎಲ್ಲರೂ ಕೂಡ ಜವಾಬ್ದಾರಿ ತಗೊಳ್ಬೇಕು. ಇನ್ನು ಈ ಚುನಾವಣೆ ಆಗೋದು 21ನೇ ತಾರೀಕು, ಇನ್ನು ಕೇವಲ 11 ದಿವಸ ಇದೆ. ಇದೇನು ಸಾರ್ವತ್ರಿಕ ಚುನಾವಣೆ ಏನಲ್ಲ. ಲಕ್ಷಾಂತರ ಜನರಿಗೆ ಭೇಟಿ ಆಗಬೇಕೇನಿಲ್ಲ, ಸಾವಿರಾರು ಜನರು ಕೂಡ ಭೇಟಿ ಆಗೋದು ಏನಿಲ್ಲ. ಆದ್ದರಿಂದ ವ್ಯವಸ್ಥಿತವಾಗಿ ಮಾಡಬೇಕು, ಸಿಸ್ಟಮ್ಯಾಟಿಕ್ಕಾಗಿ ಎಲೆಕ್ಷನ್ ಮಾಡಬೇಕು ಮತ್ತು ಪ್ರಾಮಾಣಿಕತೆಯಿಂದ ಮಾಡಬೇಕು. ನಾವು ಜಾತಿ, ಈಗ ರಮಣ ಹತ್ರ ಚೆನ್ನಾಗಿ ಹೇಳೋದು, ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಜಾತಿ, ಧರ್ಮ, ಭಾಷೆ ಇಲ್ಲ. ಎಲ್ಲರೂ ಕೂಡ ಬೇಕು ನಮಗೆ. ಅದೇ ಕಾಂಗ್ರೆಸ್. ಎಲ್ಲ ಜಾತಿಯವ್ರು ಬೇಕು, ಎಲ್ಲ ಧರ್ಮದವ್ರು ಬೇಕು, ಎಲ್ಲ ಭಾಷೆಯವ್ರು ಬೇಕು ಮತ್ತು ಎಲ್ಲ ವಿಚಾರವನ್ನು ಮಾಡುವಂಥ ಜನನೂ ಕೂಡ ಬೇಕು ನಮಗೆ. ಕಾಂಗ್ರೆಸ್ ಅಂತ ಹೇಳಿದ್ರೆ ಇಲ್ಲಿ ಎಡಪಂಥೀಯ ವಿಚಾರಗಳು ಇಟ್ಕೊಂಡಿರ್ತಕ್ಕಂಥ ಜನನೂ ಇರ್ತಾರೆ, ಸಮಾಜವಾದ ಚಿಂತನೆ ಇರುವಂಥವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಾರೆ, ಮತ್ತು ಉದಾರವಾಗಿ ಚಿಂತನೆ ಮಾಡೋರು ಇರ್ತಾರೆ, ಮತ್ತು ಸಾಂಪ್ರದಾಯವಾಗಿ ಚಿಂತನೆ ಮಾಡೋರು ಕಾಂಗ್ರೆಸ್ಸಲ್ಲಿ ಇರ್ತಾರೆ. ಎಲ್ಲ ರೀತಿಯ ಜನ ಕಾಂಗ್ರೆಸ್ ಅಂದರೆ ಒಂದು ಮಿಲನ. ಕಾಂಗ್ರೆಸ್ ಅರ್ಥನೇ ಅದು. ಕಾಂಗ್ರೆಸ್ ಅಂದರೆ ಮೀನಿಂಗ್ ಏನಂತ ಹೇಳಿದ್ರೆ ಒಂದು ಎಲ್ಲರೂ ಕೂಡ ಸೇರುವಂಥದ್ದೇ. ಅದಕ್ಕೆ ಅನೇಕ ಕಡೆ ಈಗ US ಕಾಂಗ್ರೆಸ್ ಅಂತ ಹೇಳ್ತಾರೆ, US ಅಸೆಂಬ್ಲಿಗೆ US ಕಾಂಗ್ರೆಸ್ ಅಂತ ಹೇಳ್ತಾರೆ. ಕಾಂಗ್ರೆಸ್ ಅಂದರೆ ಏನು ಅರ್ಥ? ಎಲ್ಲರೂ ಕೂಡ ಎಲ್ಲ ವಿಚಾರವಾದಿಗಳು, ಎಲ್ಲ ರೀತಿಯ ಜನರು ಸೇರುವಂಥದ್ದೇ ಕಾಂಗ್ರೆಸ್. ಅದು ನಮ್ಮ ಪಕ್ಷ. ಸೊ ನಾವು ಯಾರನ್ನು ಕೂಡ ದೂರ ಇಡುವಂಥ ಪ್ರಶ್ನೆನೇ ಬರಲ್ಲ. ಎಲ್ಲ ವಿಚಾರವನ್ನು ಇಟ್ಕೊಂಡಿರ್ತಕ್ಕ ಜನರನ್ನು ನಾವು ಸೇರಿಸ್ಕೋಬೇಕು. ಅದಕ್ಕೆ ಜಾತಿ, ಮತ ಅದೆಲ್ಲ ಯಾವುದನ್ನು ನೋಡಬಾರ್ದು ನಾವು. ಇವತ್ತು ಆ ದೃಷ್ಟಿಯಿಂದ ಇಟ್ಕೊಂಡು ನೀವು ಈ ಎಲೆಕ್ಷನಲ್ಲಿ ಕೆಲಸ ಮಾಡಿ. ಯಾಕಂದರೆ ಇದು ಒಂದು ಬೇಸು. ಭಂಡಾರಿಯವರು ಹೇಳಿದಾಗೆ ಮುಂದೆ ನಾವು ಈ ಚುನಾವಣೆಯಲ್ಲಿ ಹೌದಪ್ಪ ಕಾಂಗ್ರೆಸ್ ಅವರು ಒಳ್ಳೆ ಹೋರಾಟ ಮಾಡೋದು, ಗೆಲುವು ಸೋಲುವು ಆಮೇಲೆ. ನಮ್ಮ ಪ್ರಯತ್ನ ಸರಿ ಇರಬೇಕಷ್ಟೇ. ನಮ್ಮ ಪ್ರಯತ್ನ ಚೆನ್ನಾಗಿದ್ಕೊಂಡು ನಮ್ಮ ಆತ್ಮತೃಪ್ತಿ ಇರಬೇಕು. ಹೌದಪ್ಪ ನಾವು ಒಳ್ಳೆ ಕೆಲಸ ಮಾಡ್ದೋ, ಜನ ಎಷ್ಟು ಮಟ್ಟಿಗೆ ಆಶೀರ್ವಾದ ಮಾಡಿದ್ದಾರೆ ಅಥವಾ ನಮ್ಮ ಇವರು ಮಾಡಿದ್ದಾರೆ, ಆದರೆ ನಮ್ಮನ್ನು ಆ ಒಂದು ತೃಪ್ತಿ ತರುವಂಥ ವಿಷಯ ಇರಬೇಕು. ನಾವು ಕೆಲಸ ಮಾಡ್ದೋ, ಗೆಲುವು ಸೋಲು ರಿಸಲ್ಟ್ ಏನೇ ಆಗಲಿ, ಫಲಿತಾಂಶ ಏನೇ ಆಗಲಿ, ಅದು ನಮಗೊಂದು ಆತ್ಮಸ್ಥೈರ್ಯ ಕೊಡ್ತದೆ. ಈಗ ನಮ್ಮ ಮುಂದೆ ಇನ್ನು 3 ವರ್ಷಕ್ಕೆ ನಾವು ತಯಾರಾಗಬೇಕು. ಮುಂದಿನ ವಿಧಾನಸಭೆ ಚುನಾವಣೆಗೆ ತಯಾರಾಗಬೇಕು. ಆ ಮುಂದಿನ ವಿಧಾನಸಭೆಯಲ್ಲಿ ನಾವು ಏನಾದರೂ ಬದಲಾವಣೆ ಆಗಬೇಕು ಅಂತ ಇಚ್ಛೆ ಇಟ್ಕೊಂಡಿದ್ರೆ ಬಹುಶಃ ಇದೆಲ್ಲವನ್ನು ಕೂಡ ನಾವು ಇವತ್ತು ಒಂದೊಂದು ಹೆಜ್ಜೆನೂ ಕೂಡ ಮುಖ್ಯ ಆಗ್ತದೆ. ಈಗ ಗ್ರಾಮ ಪಂಚಾಯತಿ ಈ ಒಂದು ಎಲೆಕ್ಷನ್ನು, ಮುಂದೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಂತರ ಗ್ರಾಮ ಪಂಚಾಯತಿ, ಮಹಾನಗರ ಪಾಲಿಕೆ ಮಂಗಳೂರು, ಈ ಥರದ್ದೆಲ್ಲ ಬರ್ತದೆ. ಇದಕ್ಕೆ ನಾವು ನಮ್ಮ ಸಂಘಟನೆಯನ್ನು ಇನ್ನೂ ಹೆಚ್ಚು ಅದಕ್ಕೆ ಶಕ್ತಿನ ತುಂಬುವಂಥ ಕೆಲಸ ಮಾಡಿಕೊಂಡು ನಮ್ಮ ಸಿದ್ಧಾಂತವನ್ನು, ನಮ್ಮ ವಿಚಾರವನ್ನು ಜನರಿಗೆ ಸ್ಪಷ್ಟವಾಗಿ ಹೇಳ್ಕೊಂಡು ಮತ್ತು ಜನರ ಮಧ್ಯೆ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು, ನಮ್ಮ ಸರ್ಕಾರ ಇರೋದ್ರಿಂದ ಇನ್ನೂ 3 ವರ್ಷ ಇದೆ, ಆ ಒಂದು ಅವಧಿಯಲ್ಲಿ ಇನ್ನೂ ಹೆಚ್ಚೆಚ್ಚು ಕೆಲಸಗಳನ್ನು ಮಾಡಿ ಜನರ ವಿಶ್ವಾಸವನ್ನು ಗಳಿಸುವಂಥ ಕೆಲಸ ನಾವು ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಚುನಾವಣೆ ನಮಗೆ ಭಾಳ ಮುಖ್ಯ. ನಾವೇನಾದರೂ ಉದಾಸೀನತೆ ಪಡ್ಕೊಂಡು ನಾವು ಸರಿಯಾಗಿ ಕೆಲಸ ಮಾಡ್ದೇನೆ, ಇಲ್ಲಿ ಪುತ್ತೂರಲ್ಲಿ ನಮ್ಮ MLA ಕೂಡ ಇದ್ದಾರೆ, ಅದರಿಂದ MLA ಇರೋದ್ರಿಂದ ಇನ್ನೂ ಹೆಚ್ಚು ಇಲ್ಲಿ ಜವಾಬ್ದಾರಿ ಜಾಸ್ತಿ ಇದೆ. ಅದು ಇಲ್ಲಿ ನಾವು ಇಂಪ್ರೂವ್ಮೆಂಟನ್ನು ನೋಡಬೇಕು. ಇಲ್ಲಿ ನಮಗೆ ಅಧಿಕ ಮತಗಳು ಬಂತು ಅಂತ ಹೇಳ್ಬೇಕು. ಗೆಲುವು ಸೋಲನ್ನು ನೋಡ್ತಾ ಇಲ್ಲ, ಅಧಿಕ ಮತಗಳು ಬಂತು, ಮತಗಳು ಹೆಚ್ಚಾಯಿತು. ಕಾಂಗ್ರೆಸ್ಗೆ ಒಂದು 150 ಇದ್ದರೆ 200 ಗೆದ್ದ ವೋಟ್ಗಳು ಬಂದಿದೆ. ಈ ಒಂದು ನಮಗೆ ಬರಬೇಕು. ಅದಾಗಬೇಕಾದ್ರೆ ನೀವುಗಳು ಕಷ್ಟಪಡಲೇಬೇಕು. ನೀವೆಲ್ಲ ಅದು ಮಾಡ್ತೀರಾ ಅಂತ ನನಗೆ ವಿಶ್ವಾಸ ಇಟ್ಕೊಂಡಿದ್ದೀನಿ. ಇಟ್ಕೋಬೋದಲ್ಲ? ಇಟ್ಕೋಬೋದು ತಾನೇ? ವಿಶ್ವಾಸ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ರಾಜು ಪೂಜಾರಿ ಅವರಿಗೆ ಒಂದು
ಗೌರವ ಕೊಟ್ಟಂಗೆ ಆಗ್ತದೆ. ಯಾಕಂದರೆ ಒಬ್ಬ ಪ್ರಾಮಾಣಿಕ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಿಸಿ ನಾವು ಅವ್ರ ಪರವಾಗಿ ನಿಂತು ಹೋರಾಟ ಮಾಡಿ ಅವ್ರಿಗೆ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅದು ಅವ್ರಿಗೂ ಗೌರವ, ನಮಗೂ ಗೌರವ. ಅದನ್ನು ನಾವು ತೋರಿಸ್ಬೇಕು ಇವತ್ತು, ಅದನ್ನು ನಾವು ಮಾಡಬೇಕು ಇವತ್ತು. ಆದ್ದರಿಂದ ಆ ಕೆಲಸದಲ್ಲಿ ನಾವು ಮಾಡೋಣ. ಇವತ್ತು ಇಲ್ಲಿ ಒಳ್ಳೆಯ ರೀತಿಯಲ್ಲಿ ನಮ್ಮ ನೂತನ ಹೊಸ ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲ ಮಾಡಿದ್ದಾರೆ. ಇನ್ನೂ ಹೊಸದಾಗಿರೋದ್ರಿಂದ ಉತ್ಸಾಹ ಇನ್ನೂ ಹೆಚ್ಚು ಜಾಸ್ತಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಎಲ್ಲ ಬೇರೆ ಬೇರೆ ಲೀಡರ್ಗಳೆಲ್ಲ ಇದ್ದಾರೆ. ನಮ್ಮ ಭಂಡಾರಿಯವರು, ನಮ್ಮ ಹೇಮಂತ್ ಅಲ್ಲ, ಹೇಮರಾಜ್ ಇಲ್ಲ ಅದು ಹೇಮನಾಥ್ ಶೆಟ್ಟಿ ಅವರು, ಹೇಮನಾಥ್ ಶೆಟ್ಟಿಯವರು, ನಮ್ಮ ಮೊಹಮ್ಮದ್ ಮಸೂದ್ ಅವರು, ಇನ್ನಿತರ ಎಲ್ಲ ಮೊಹಮ್ಮದ್ ಅವರು ಮತ್ತು ಇನ್ನಿತರ ಎಲ್ಲ ಲೀಡರ್ಸ್ ಎಲ್ಲ ಮಾಜಿ ಬ್ಲಾಕ್ ಅಧ್ಯಕ್ಷರೆಲ್ಲ ಇದ್ದಾರೆ. ಸೊ MS ಮೊಹಮ್ಮದ್. ಸೊ ಆದ್ದರಿಂದ ನಾವೆಲ್ಲರೂ ಸೇರಿ ಒಂದು ಸೌಹಾರ್ದತವಾಗಿ ಈ ಸಣ್ಣ ಪುಟ್ಟ ಅದು ಇದು ಇದಕ್ಕೆಲ್ಲ ಕಿವಿ ಕೊಡ್ದೇನೆ ಸೌಹಾರ್ದತವಾಗಿ ಒಂದು ಸ್ನೇಹದ ವಾತಾವರಣದಲ್ಲಿ ಖುಷಿಯಾಗಿ ನಮ್ಮ ಅಭ್ಯರ್ಥಿ ಪರವಾಗಿ ನಾವು ಕೆಲಸ ಮಾಡೋಣ. ಆದ್ದರಿಂದ ಅದರ ಮುಖಾಂತರ ನಾವು ಖಂಡಿತವಾಗಿಯೂ ಮುಂದೆ ನಾವು ದಕ್ಷಿಣ ಕನ್ನಡದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ಸಿನ ಧ್ವಜವನ್ನು ಹಾರಿಸ್ಬೇಕು ತಾನೇ. ಮುಂದೆ ನಾವು ಇಲ್ಲಿ ಗೆದ್ದಿದ್ದೀರ ಹೋದ ಸಲ ಗೆಲ್ಲುವ ಕಾರಣಗಳು ಬೇರೆ ಬೇರೆ ಇದೆ. ಮುಂದಿನ ಚುನಾವಣೆ ಸ್ವಂತ ಬಲದಲ್ಲಿ ನಾವು ಗೆಲ್ಲಬೇಕು. ಬೇರೆ ಒಂದು ಕಾರಣಗಳಿಂದ ಗೆದ್ದಿದ್ದಂತ ಆಗಬಾರ್ದು. ಕಾಂಗ್ರೆಸ್ಸು ತನ್ನ ಸ್ವಂತ ಬಲದಿಂದ ಗೆಲ್ತು. ಪುತ್ತೂರಿನಲ್ಲಿ ಸ್ವಂತ ಬಲದಿಂದ ಬಂಟ್ವಾಳ, ಸ್ವಂತ ಬಲದಿಂದ ಮಂಗಳೂರು, ಅದು ಬರ್ತಕ್ಕಂಥದ್ದಕ್ಕೆ ನಾವು ಇವತ್ತು ಎಲ್ಲರೂ ನಾವು ಸೇರಿ ಮಾಡಬೇಕು. ಅದನ್ನು ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳಿ ಇವತ್ತು ತಾವೆಲ್ಲ ಬಂದು ಇದನ್ನು ಚೆನ್ನಾಗಿ ನಡೆಸ್ಕೊಟ್ಟಿದ್ದಕ್ಕೆ ತಮಗೆಲ್ಲರೂ ಕೂಡ ನಾನು ವಂದಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕಾಂಗ್ರೆಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.